ಮಂಗಳೂರಿನಲ್ಲಿ ನಡೆದ ಪೊಲೀಸ್ ಗೋಲಿಬಾರ್ ಘರ್ಷಣೆ ಪ್ರಕರಣವನ್ನು ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿ ಇಂದು ಪುರಭವನದ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನಾ ಸಭೆ ನಡೆಯಿತು. ಮಾಜಿ ಸಚಿವ ರಮನಾಥ್ ರೈ ಅವರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದಲ್ಲಿ ಬ್ರಿಟಿಷರ ಆಡಳಿತವನ್ನು ಕೊನೆಗಾಣಿಸಲು ಅಂದು ಅಹಿಂಸಾ ಮಾರ್ಗದ ಮೂಲಕ ಸ್ವಾತಂತ್ರ್ಯ ಚಳುವಳಿ ನಡೆಸಲಾಯಿತು. ಇದೀಗ ಮತ್ತೆ ಸಂವಿಧಾನ ವಿರೋಧಿಯಾದ ಸಿಎಎ ಎನ್ಆರ್ಸಿಯನ್ನ ಜಾರಿಗೊಳಿಸಿರುವ ಕೇಂದ್ರದ ಸರ್ಕಾರದ ವಿರುದ್ಧ ಜನರು ಒಗ್ಗಟ್ಟಾಗಿ ಅಹಿಂಸಾ ಮಾರ್ಗದಲ್ಲಿ ಎರಡನೇ ಸ್ವಾತಂತ್ರ್ಯ ಚಳುವಳಿ ನಡೆಸುವುದು ಅನಿವಾರ್ಯವಾಗಿದೆ ಅಂತ ಹೇಳಿದರು. ಅಂದಿನ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತೀವಿ, ಯುಪಿಎ ಸರ್ಕಾರ ಆದರೂ ಕೂಡ ಅದನ್ನು ಅಸ್ಥಿರ ಮಾಡತಕ್ಕಂಥ ದೃಷ್ಟಿಯಲ್ಲಿ ಅಣ್ಣಾ ಹಜಾರೆ ನಾಯಕತ್ವದಲ್ಲಿ ಚಳವಳಿ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಕೆಲವು ಡಿಫರೆನ್ಸ್ಗಳು ಇರ್ಬೋದು, ಆದ್ರೆ ನಾನು ಹೇಳ್ತಕ್ಕಂಥ ಮಾತನ್ನ ಅದರಲ್ಲಿ ಕೂಡ ಒಂದು ಫೇಸ್, ಆ ಫೇಸ್ ಅನ್ನು ಇಟ್ಕೊಂಡು ದೇಶದ ಚಳವಳಿ ಆಗಿದೆ. ಬಹುಶಃ ಇವತ್ತಿನ ಚಳವಳಿ ಎರಡನೇ ಸ್ವಾತಂತ್ರ್ಯ ಚಳವಳಿ ಇದ್ದಾಗಿ, ಎರಡನೇ ಸ್ವಾತಂತ್ರ್ಯ ಚಳವಳಿ ಈ ಒಂದು ಎನ್ಆರ್ಸಿ ಸಿಎಯ ಒಂದು ವಿರುದ್ಧ ನಡೆಯತಕ್ಕಂಥ ಒಂದು ಚಳವಳಿ ಎರಡನೇ ಸ್ವಾತಂತ್ರ್ಯ ಚಳುವಳಿ ಅಂತ ಅದಕ್ಕೆಲ್ಲ ಬೇಸ್ ಇತ್ತು. ಈಗ ಇದಕ್ಕೆ ಯಾರು ಬೇಸ್ ಅಂತ ಹೇಳಿದ್ರೆ ನಾವೇ ಇದಕ್ಕೆ ಬೇಸು, ಈಗ ಜನರೇ ಇದಕ್ಕೆ ಬೇಸು. ನಾವೇ ಜನರ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು ಕೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಖಂಡಿತವಾಗಿ ನಮ್ಗೆ ಬೇಸ್ ಯಾರು ಅಂತ ಹೇಳಿದ್ರೆ ನಾವೇ ಇದಕ್ಕೆ ಬೇಸು. ಅನಂತರ ಸಿಪಿಎಂ ಮುಖಂಡ ವಸಂತ ಆಚಾರಿ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯದಲ್ಲಿ ಕೋಮುವಾದಿ ಸರ್ಕಾರ ಆಡಳಿತದಲ್ಲಿದ್ದು ಅದು ಆರ್ಎಸ್ಎಸ್ನ ಗುಪ್ತ ಒಳಸಂಚನ್ನ ಜಾರಿಗೊಳಿಸುವ ಪ್ರಯತ್ನ ನಡೆಸ್ತಾ ಇದೆ ಅಂತ ಆರೋಪಿಸಿದರು. ಧರ್ಮದ ಆಧಾರದಲ್ಲಿ ಬಹುಸಂಖ್ಯಾತರನ್ನ ಕೋಮುವಾದಿಗಳನ್ನಾಗಿಸಿ ಅಲ್ಪಸಂಖ್ಯಾತರನ್ನ ದಮನಿಸಲು ನಡೆಸಲಾಗ್ತಾ ಇರುವ ಸಂಚನ್ನ ಹಿಮ್ಮೆಟ್ಟಿಸಬೇಕಾಗಿದೆ. ಶಾಂತಿ ಸೌಹಾರ್ದದ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಪ್ರತಿಭಟನೆಯ ಹಕ್ಕನ್ನ ನಿರಾಕರಿಸ್ತಾ ಇರುವುದು ಖಂಡನೀಯ ಅಂತ ಹೇಳಿದರು. ಸಮಾಜವಾದಿ ಸೋವಿಯತ್ ರಷ್ಯಾದ ಜನ ಆಗಿನ ದೇಶದ ಜನ ಸೋಲಿಸಿದ್ರು. ಒಂದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಸರ್ಕಾರ ಬರ್ತದೆ, ಬಂದು ಒಂದು ಧರ್ಮದ ಆಧಾರದಲ್ಲಿ ಬಹುಸಂಖ್ಯೆಯ ಜನರನ್ನು ಕೋಮುವಾದಿಗಳನ್ನಾಗಿ ಮಾಡಿ ಆ ದೇಶದ ಪ್ರಜೆಗಳಾಗಿರುವಂತಹ ಅಲ್ಪಸಂಖ್ಯಾತ ಜನರನ್ನು ದಾಳಿ ದೌರ್ಜನ್ಯದ ಮುಖಾಂತರ ಅವರ ಸೈದ್ಧಾಂತಿಕ ಧೋರಣೆ ಮುಖಾಂತರ ತುಳಿಯುವಂತ ವ್ಯವಸ್ಥೆ ಏನಿದೆ ಅವತ್ತು ಹಿಮ್ಮೆಟ್ಟಿಗೆ ಸಾಧ್ಯತೆ ಆಗಿದ್ದು ಕೂಡ ಶಾಂತಿ ಸೌಹಾರ್ದತೆಯ ದೇಶವಾಗಿರುವಂತಹ ನಮ್ಮ ದೇಶದಲ್ಲಿ ಇವತ್ತು ಏನೇನು ಕೆಲಸವನ್ನು ಮಾಡಿದ್ರು ನಾವು ನೋಡ್ತಾ ಬಂದಿದ್ದೇವೆ. ಅದಕ್ಕೆ ಪ್ರತಿರೋಧ ಕೂಡ ಹುಟ್ಟಿದ್ದೇವೆ. ಇವತ್ತು ಪೌರತ್ವ ಕಾಯ್ದೆ ಹಾಗೇನೆ ಎನ್ಆರ್ಸಿಯನ್ನು ಜಾರಿ ಮಾಡುವುದರ ಮುಖಾಂತರ ಧರ್ಮದ ಆಧಾರದಲ್ಲಿ ಪ್ರಜೆಗಳು ಅಂತ ತೀರ್ಮಾನ ಮಾಡಲಿಕ್ಕೆ ಹೊರಟಂಥದ್ದು. ಭಾರತ ದೇಶದ ಸಂವಿಧಾನ ಏನು ಹೇಳಿದೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಪ್ರಜೆಗಳು ಯಾರಂತ ತೀರ್ಮಾನ ಮಾಡುವಂತ ಸ್ಥಿತಿ ಬಂದಾಗ ಈ ಸಂದರ್ಭ ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಮಾಜಿ ಶಾಸಕ ಜೆಆರ್ ಲೋಬೋ, ಖ್ಯಾತ ವೈದ್ಯರಾದ ಡಾ ಶ್ರೀನಿವಾಸ್ ಕಕ್ಕಿಲಾಯ, ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.